ಅಯೋಧ್ಯೆ ಶ್ರೀರಾಮ ಮಂದಿರ ಕಟ್ಟುನ ವಿಚಾರ ಸಮಸ್ಯೆ ಇತ್ಯರ್ಥಗೂ ಮೂಜಿ ಮಾರ್ಗಲುಂಡು. ಲೋಕಸಭೆ ರಾಜ್ಯಸಭೆ ಕೂಡು ಅಧಿವೇಶನಡು ತೀರ್ಮಾನ ಮಲ್ಪುಲಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಪಿದಟ್ಪಾವುಡು ಸುಪ್ರೀಂ ಕೋರ್ಟ್ ಬೇಕ ಆದೇಶ ಪಿದಟ್ಪಾವುಡೊಂದು ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಪಂತಿರು. ಒಡಿಪುಡು ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿರ್ ಪಾತಿರ್ದು ಅಯೋಧ್ಯೆ ಶ್ರೀರಾಮ ಮಂದಿರ ಕಟ್ಟುನ ಬಗೆಟ್ ಅಭಿಪ್ರಾಯ ತಿರುಪಾದ ಕೇಂದ್ರ ಸರ್ಕಾರಗೂ ಕೆಲವು ಸಲಹೆಯನ್ನು ಕೊಡ್ತೇರು. ಮೂಜಿ ಪರಿಹಾರ ಮಾರ್ಗ ಉಂಡು. ಲೋಕಸಭೆ ಬೊಕ್ಕ ರಾಜ್ಯಸಭೆತ ಕೂಡು ಅಧಿವೇಶನಡು ತೀರ್ಮಾನ ಮಲ್ಪಲಿ ಒಂದು ಒಂಜಿ ಬಗ್ಗೆ ಅಂಡ ನನ್ನೊಂಜಿ ಬಗ್ಗೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಪಿದಟ್ಪಾವುಡು ಮೂಜನೆ ಮಾರ್ಗ ಸುಪ್ರೀಂ ಕೋರ್ಟ್ ಬೇಕ ಆದೇಶ ಪಿದಟ್ಪಾವುಡು ಒಂಜಿ ವರ್ಷದೊಲೈ ರಾಮ ಮಂದಿರ ಆವುಡೊಂದು ಸ್ವಾಮೀಜಿಯರು ಒತ್ತಾಯ ಮಲ್ತೇರು. ಸುಪ್ರೀಂ ಕೋರ್ಟ್ ಜನ ಅಭಿಪ್ರಾಯದಂಚ ಬೇಕ ತೀರ್ಮಾನ ಕೊರಡು ಮಾತೆಕ್ಲ ಕೋರ್ಟ್ನೆ ಕಾಪ್ಯರೆ ಸಾಧ್ಯ ಇಜ್ಜಿ ಮೋದಿ ಸರ್ಕಾರಗೂ ಬಹುಮತ ಉಂಡು. ವಾಜಪೇಯಿ ಸರ್ಕಾರದೊಳ ಹೆಚ್ಚ ಬಹುಮತ ಉಂಡು. ಕಾಂಗ್ರೆಸ್ ಪಕ್ಷ ಇತ್ತ ಇರೋದ ಮಲ್ಪಂದ್ ಓಟು ಕೈತಲ್ ಬತ್ತಿ ನೀಡಿದವರ ಏರ್ಲ ಎದುರು ಪಾತೆರೆಯರೆಂದು ವಿಶ್ವೇಶ್ವತೀರ್ಥ ಸ್ವಾಮೀಜಿ ಪಂಡಿರು. ಎರಡು ಕಡೆ ಅವರಿಂದ ಮಾತುಕತೆ ಮಾಡಿ ಸಂಧಾನದಿಂದ ಬಗೆಹರಿಸುವುದು ಒಂದು ಮೊದಲನೇದು. ಅದು ಆಗಿಲ್ಲ, ಒಂದು ಲೆಜಿಸ್ಲೇಚರು ಸಂಯುಕ್ತ ಸಭೆ ಕರೆಯುವುದು ಅಥವಾ ಸುಗ್ರೀವಾಜ್ಞೆ, ಮೂರು ಮಾರ್ಗ. ಒಂದು ಮಾತುಕತೆಯಿಂದ ಕೋರ್ಟಿನಿಂದ ಹೊರಗೆ ತೀರ್ಮಾನ, ಅಥವಾ ಸುಗ್ರೀವಾಜ್ಞೆ, ಅಥವಾ ಸಂಯುಕ್ತ ಸಭೆ ಕರೆದು ಅದರಿಂದ ಲೆಜಿಸ್ಲೇಚರ್ ಮೂಲಕ ಮೂರು ಮಾರ್ಗ ಇದೆ. ಮೂರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಮಾಡಬಹುದು. ಇದನ್ನು ಮಾಡಬೇಕು ಅಂತ ನನ್ನ ಒತ್ತಾಯ. ನಮಗೆ ರಾಜಕೀಯ ನಾವು ಸಂತರು, ನಾವು ಒತ್ತಾಯ ಮಾಡೋದು BJPಗೋಸ್ಕರ ಇಲ್ಲ. ಇಷ್ಟವರೆಗೆ ಆಗಿಲ್ಲ, ಈಗಲಾದರೂ ಆಗಿಲ್ಲ ಅಂತ ಅದಕ್ಕೋಸ್ಕರ ಬಹುಮತ ಉಂಟು, ಇದರ ಲಾಭ ನಮ್ಮ ದೇಶಕ್ಕೆ ಸಿಗಲಿ, ಈ ಉದ್ದೇಶ. ನಮಗೆ ಚುನಾವಣೆ ಉದ್ದೇಶ ಇಲ್ಲ.